ಮಾಡೋದು ನಾನು ಒಂದ್ಸಲ ಮಾಡಿ ತೋರಿಸ್ಬೇಕು. ಆಗ ಅವನು ಕೃಷ್ಣ ಹೆದರಿಕೆ ಆಗಲ್ವಾ ಅಂತಾನೆ. ಇಲ್ಲ ಆಗಲ್ಲ ಅಪ್ಪು, ಏನೂ ಆಗಲ್ಲ. ಓ ಕೃಷ್ಣ ಗೊಂಬೆ ತರಿಸ್ಕೊಟ್ಬಿಟ್ಟ. ಆ ಗೊಂಬೆ ನೋಡಿದ ತಕ್ಷಣ ಆಕ್ಟ್ ಮಾಡೋರು. ಚೆನ್ನಾಗಿ ಬಂತ, ಓಕೆನಾ, ಆಯಿತಾ, ನಾನು ಆ ಗೊಂಬೆ ನೋಡ್ಕೊಬರ್ತೀನಿ ಸ್ವಲ್ಪ ಹೊತ್ತು. ಆಯಿತು ಆಯಿತು. ಅದಕ್ಕೆ ಅವರು ಪವರ್ ಸ್ಟಾರ್ ಆಗಿದ್ದು ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಭಕ್ತ ಪ್ರಹ್ಲಾದ ಚಿತ್ರ ಬಂದಾಗ ಅವನಿಗೆ ಏನೇ ಮಾಡೋದು ನಾನು ಒಂದ್ಸಲ ಮಾಡಿ ತೋರಿಸ್ಬೇಕು. ಆಗ ಅವನು ಕೃಷ್ಣ ಹೆದರಿಕೆ ಆಗಲ್ವಾ ಅಂತಾನೆ. ಇಲ್ಲ ಆಗಲ್ಲ ಅಪ್ಪು, ಏನೂ ಆಗಲ್ಲ. ಒರಿಜಿನಲ್ ಹಾಕ್ಕೊಂಡು ಇದು ಮಾಡ್ಕೊಂಡು ನಾನು ಹಾಕೊಂಡ್ಮೇಲೆ ಅವನು ಹಾಕೊಳ್ಳೋನು. ಹಾಂ ಮಾಡ್ತೀನಿ ಅಂತ. ಆಮೇಲೆ ಆನೆ ಹಿಂಡು ಬರ್ತವೆ, ಜಗ 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 ಜಗತ್. ಅವು ಬತ್ತಾರದು ನೋಡಿದ್ರೆ ಅದಕ್ಕೆ ಸುಮ್ಮನೆ ಹೀಗೆ ಮಲ್ಕೊಂಡಿರಬೇಕು. ಸೊ ಹಾಗೆ ಅದು ನಾನು ಏನು ಮಾಡ್ತಿದ್ದೆ ಅವನು ಮಾಡೋನು, ಅದು ಕಳ್ತಿದ್ದಾನೆ. ಅದಕ್ಕೆ ಅವರು ಪವರ್ ಸ್ಟಾರ್ ಆಗಿದ್ದು ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಹೇಳೋದನ್ನು ಆತನಿಗೆ ಒಂದು ಸ್ವಲ್ಪ ಈ ನಮ್ಮ ಎಸ್ ಎ ಗೋವಿಂದರಾಜ್ ಅಂದರೆ ರಾಜ್ಕುಮಾರ್ ಮಗಳ ಗಂಡ, ಪೂರ್ಣಿಮಾ ನಾವಲ್ಟಿ ಸ್ಟೋರಲ್ಲಿ ಅವನಿಗೆ ಬೇಕಾಗಿರೋ ಗೊಂಬೆಗಳನ್ನೆಲ್ಲ ತಂದು ಕೊಡ್ತಾಯಿದ್ದ. ಆ ಗೊಂಬೆಗಳು ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ. ಓ ಕೃಷ್ಣ ಗೊಂಬೆ ತರಿಸ್ಕೊಟ್ಬಿಟ್ಟ. ಆ ಗೊಂಬೆ ನೋಡಿದ ತಕ್ಷಣ ಆಕ್ಟ್ ಮಾಡೋರು. ಚೆನ್ನಾಗಿ ಬಂತ, ಓಕೆನಾ, ಆಯಿತಾ, ನಾನು ಆ ಗೊಂಬೆ ನೋಡ್ಕೊಬರ್ತೀನಿ ಸ್ವಲ್ಪ ಹೊತ್ತು. ಆಯಿತು ಆಯಿತು. ಅಂದರೆ ಎಷ್ಟು ತಾಳ್ಮೆ ಇರೋದು. ಆ ತಾಳ್ಮೆ ನೋಡ್ತಿದ್ರೆ ಸಹನೆ. ಆತನ ಬಾಲ್ಯದ ಆಟಗಳು ಭಾಳ ಅದ್ಭುತವಾಗಿತ್ತು. ಇವತ್ತು ನಾನು ಪ್ರೇಮದ ಕಾಣಿಕೆಯಿಂದ ಆತನ್ನು ನೋಡ್ತಾ ಇದ್ದೆ. ಸನಾದಿ ಅಪ್ಪಣ್ಣ ಎಲ್ಲ ನಾನು ಏನು ಹೇಳ್ಕೊಟ್ರು ಅದು ಮಾಡ್ತಾಯಿದ್ದೆ. ಹೊಸ ಬೆಳಕು, ವಸಂತ ಗೀತ, ಹೀಗೆ ಸಾಕಷ್ಟು ಎಲ್ಲ. ಕೃಷ್ಣ ನಾನು ಹೋಗಿ ಅಲ್ಲಿ ಆಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ನಾವು ಬೇರೆಯವ್ರ ಶರ್ಟ್ ಇತ್ತು, ಅದನ್ನು ತೆಗಿತಾ ಇದ್ದೆ, ಆಡ್ಕೊಬರ್ತೆ. ಕೃಷ್ಣ ಬೇಕು ಅಂದ ಕರಿ. ಅದನ್ನು ಆ ಮಾತುಗಳು ಇದಲ್ಲ, ಆ ನಯ ವಿನಯ ಭಯ ಭಕ್ತಿ ಶ್ರದ್ಧೆ ಅನ್ನೋದು ಅದ್ಭುತ. ಹಾಗಾಗಿ ಅವರು ಪವರ್ ಸ್ಟಾರ್ ಆಗಿದ್ದರು. ಇವತ್ತಿಗೂ ಮೊನ್ನೆ ಯುವರತ್ನ ಮಾಡಿದ್ದಾಗ ಉಡುಪಿಗೆ ಹೋಗಿದ್ದು. ಹಲೋ ಕೃಷ್ಣಣ್ಣ ಹೇಗಿದ್ದೀರಿ, ಏನು ಸಮಾಚಾರ, ಬಾಯಿ ತುಂಬ ಮಾತಾಡ್ಸು. ಅವ್ರು ಮಾತಾಡಿಸ್ತಿದ್ರೆ ನಮಗೇನೋ ಈ ಸ್ವರ್ಗದ ಬಾಗಿಲು ತೆಗ್ದಂಗೆ ಇರೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.